ಕಜಕಿಸ್ತಾನದಲ್ಲಿ ನಡೆದ ಏಷ್ಯನ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ಚಿನ್ನ ಹಾಗೂ ಬೆಳ್ಳಿ ಪದಕವನ್ನ ಗೆದ್ದು ಹುಟ್ಟೂರಿಗೆ ಆಗಮಿಸಿದ ಕುಂದಾಪುರದ ನ್ಯೂ ಹರ್ಕ್ಯುಲೆಸ್ ಜಿಮ್ನ shathishkavi ಹಾಗೂ ಉಪ್ಪಿನಕುದ್ರು nagashreesherigar ಇವರನ್ನ ಅದ್ಧೂರಿಯಾಗಿ ಸ್ವಾಗತಿಸಿ ತೆರೆದ ವಾಹನದಲ್ಲಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ shathishkavi 3 ಚಿನ್ನ ಹಾಗೂ 1 ಬೆಳ್ಳಿ ಪದಕವನ್ನ ಹಾಗೂ ನಾಗಶ್ರೀ 1 ಚಿನ್ನ ಹಾಗೂ 3 ಬೆಳ್ಳಿ ಪದಕವನ್ನ ಪಡೆದುಕೊಂಡಿದ್ರು. ಕಜಕಿಸ್ತಾನದಿಂದ ಇಂದು ಮಂಗಳೂರಿಗೆ ಆಗಮಿಸಿದ ಅವರು ಧರ್ಮಸ್ಥಳಕ್ಕೆ ತೆರಳಿ ಶ್ರೀದೇವರ ಹಾಗೂ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದವನ್ನ ಪಡೆದುಕೊಂಡು ಉಡುಪಿಯ ಮೂಲಕ ಸಾಲಿಗ್ರಾಮಕ್ಕೆ ಆಗಮಿಸಿದ್ರು. ಸಾಲಿಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವರ ದರ್ಶನವನ್ನ ಪಡೆದುಕೊಂಡು ನೇರವಾಗಿ ಕುಂದಾಪುರಕ್ಕೆ ಬಂದಿದ್ದ ಅವರನ್ನ ಶಾಸ್ತ್ರಿ ಸರ್ಕಲ್ನಲ್ಲಿ ಬರಮಾಡಿಕೊಂಡ ಉಪವಿಭಾಗಾಧಿಕಾರಿ ಕೆ ರಾಜು ಅಭಿನಂದನೆ ಸಲ್ಲಿಸಿದರು. ಪುರಸಭೆಯ ಮಾಜಿ ಉಪಾಧ್ಯಕ್ಷ ರಾಜೇಶ್ ಕಾವೇರಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಂಜು ಬಿಲ್ಲವ, ಪುರಸಭಾ ಸದಸ್ಯ ಗಿರೀಶ್ ಜಿಕೆ ಉಪಸ್ಥಿತರಿದ್ದರು. ಭಂಡಾರ್ಕಾರ್ಸ್ ಕಾಲೇಜು ರಸ್ತೆಯಲ್ಲಿ ಇರುವ ನ್ಯೂ ಹರ್ಕ್ಯುಲೆಸ್ ಜಿಮ್ಗೆ ಬಂದ ಪದಕ ವಿಜೇತ ಕ್ರೀಡಾಳುಗಳನ್ನು ಬರಮಾಡಿಕೊಂಡ ಸಾರ್ವಜನಿಕರು ಕೊಂಕಣ ಖಾರ್ವಿ ಹಾಗೂ ರಾಮಕ್ಷತ್ರಿಯ ಸಮಾಜದ ಸಮುದಾಯದವರು ಇಬ್ಬರಿಗೂ ಅಭಿನಂದನೆ ಸಲ್ಲಿಸಿದರು. ಬಳಿಕ ತೆರೆದ ಅಲಂಕೃತ ವಾಹನದಲ್ಲಿ ನಗರದ ಪ್ರಮುಖ ರಸ್ತೆಯಲ್ಲಿ ಅವರನ್ನ ಮೆರವಣಿಗೆಯ ಮೂಲಕ ಖಾರ್ವಿಕೇರಿಯ ಶ್ರೀ ಮಹಾಕಾಳಿ ದೇವಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಖಾರ್ವಿಕೇರಿಯಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಗೌರವಿಸಲಾಯಿತು. ದೇಶದ ಬಾವುಟ ಮೈ ಮೇಲೆ ಹಾಕೊಂಡು ಇರಬೇಕಂತ ಮೊದಲಿಂದ ಒಂದು ಕನಸಿತ್ತು. ಆ ಕನಸು ಇವತ್ತಿಗೆ ನೆರವೇರಿದೆ. ಅದೊಂದು ನಿಟ್ಟಿನಲ್ಲಿ ಹಾಗೆ ಇಲ್ಲಿ ಕುಂದಾಪುರ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು, ಫ್ರೆಂಡ್ಸ್, ಹಿತೈಷಿಗಳು, ಸಂಘ ಸಂಸ್ಥೆಗಳು ಹಾಗೂ ಮಿತ್ರರು ಹಾಗೂ ಟಿ ವಿ ಮಾಧ್ಯಮ ಎಲ್ಲರೂ ಪ್ರೋತ್ಸಾಹ ಸಹಕಾರದಿಂದ ನನ್ನ ಒಂದು ಸಾಧನೆಗೆ ಎಲ್ಲರಿಗೂ ತೋರಿಸುವ ಹಾಗೆ ಮಾಡಿದೆ. ಇವರಿಗೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ನಾನು ದಿನನಿತ್ಯ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಹಾಗೆ ಕಾರ್ಯ ಸರ್ ಕೂಡ ನಂಗೆ ತುಂಬ ಹೆಲ್ಪ್ ಮಾಡ್ತಿದ್ರು ಪ್ರಾಕ್ಟೀಸಿಗೆಲ್ಲ. ಮತ್ತು ನಮ್ಮಮ್ಮ ನಂಗೆ ತುಂಬ ಹೆಲ್ಪ್ ಮಾಡ್ತಿದ್ರು. ಅವ್ರಿಗೆ ಫಸ್ಟ್ ನನ್ನ ಸನ್ಮಾನ ಅವ್ರಿಗೆ ಹೋಗಬೇಕು. ನನ್ನ ಸನ್ಮಾನ, ನನ್ನ ಅಚೀವ್ಮೆಂಟನ್ನು ನೋಡಿ ಗುರುತಿಸಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಕುಂದಾಪುರದ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ರಾಮಕ್ಷತ್ರಿಯ ಸಮಾಜದ ವತಿಯಿಂದ ಗೌರವ ಸನ್ಮಾನ ನಡೆಯಿತು. ಕಿಂಗ್ ಫಿಶರ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಜಬ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸನ್ಮಾನ ನೀಡಲಾಯಿತು. shathishkavi ಅವರ ತರಬೇತುದಾರರಾದ ಅಶೋಕ್ ಪೂಜಾರಿ, shathishkavi ಅವರ ತಂದೆ ದಾಸಖಾರ್ವಿ, ತಾಯಿ ಕಮಲಾಬಾಯಿ, ನಾಗಶ್ರೀ ಅವರ ತಾಯಿ ಪ್ರೇಮಲತಾ, ಮಹಾಕಾಳಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಪ್ರಕಾಶ್ ಖಾರ್ವಿ ಸೇರಿದಂತೆ ಮತ್ತಿತರರು ಇವರ ಜೊತೆಗಿದ್ದರು. ಚಿನ್ನ ಹಾಗೂ ಬೆಳ್ಳಿ ಪದಕಗಳೊಂದಿಗೆ ಹುಟ್ಟೂರಿಗೆ ಆಗಮಿಸಿದ್ದ ಕ್ರೀಡಾಪಟುಗಳಿಗೆ ಅದ್ಧೂರಿ ಸ್ವಾಗತ ನೀಡಿದ ಸ್ಥಳೀಯರು ಪಟಾಕಿ ಹಾಗೂ ಸುಡುಮದ್ದುಗಳನ್ನು ಸಿಡಿಸಿ ಸಂಭ್ರಮಿಸಿದರು. ಮೆರವಣಿಗೆಯಲ್ಲಿ ಪಂಚವಾದ್ಯ ಹಾಗೂ ನಾಸಿಕ್ ಬ್ಯಾಂಡ್ ಜೊತೆಯಲ್ಲಿ ಜಯಘೋಷವನ್ನ ಹಾಕಿ ಪದಕ ವಿಜೇತರನ್ನ ಹುರಿದುಂಬಿಸಿದರು. ಶ್ರೀಕಾಂತ್ ಮಾಡಿ ವಿ4 ನ್ಯೂಸ್ 24/7 ಕುಂದಾಪುರ.